ತಿಪಟೂರು ಕಲ್ಪತರು ನಾಡಿನಲ್ಲಿ ಪ್ರಮುಖ ಬೆಳೆಯಾಗಿರುವ ಕೊಬ್ಬರಿ ಬೆಲೆ ಪಾತಾಳಕ್ಕೆ ಕುಸಿದಿದ್ದು, ಬೆಂಬಲ ಬೆಲೆಯನ್ನು 12,500ರಿಂದ 15,000ಕ್ಕೆ ಏರಿಸಬೇಕು ಎಂದು ಹೋರಾಟ ಸಮಿತಿ ಅಧ್ಯಕ್ಷ ಲೋಕೇಶ್ವರ್ ಕರೆ ನೀಡಿದ್ದು, ಸ್ವಯಂ ಪ್ರೇರಿತರಾಗಿ ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚಿ ವ್ಯಾಪಾರ ನಡೆಸದಂತೆ ಬಂದ್ ಆಚರಿಸಲಾಯಿತು. ತಿಪಟೂರು ಹೋರಾಟ ಸಮಿತಿ ಮುಖಂಡ ಲೋಕೇಶ್ವರ್ ಮಾತನಾಡಿ, ದಿನನಿತ್ಯದ ವಸ್ತುಗಳ ಬೆಲೆ ಗಗನಕ್ಕೆ ಏರಿದ್ದು, ಅಡಿಕೆ, ಕೊಬ್ಬರಿ ಬೆಲೆ ಮಾತ್ರ ಪಾತಾಳಕ್ಕೆ ಕುಸಿದಿದೆ. ಬಿಜೆಪಿ ಸರ್ಕಾರ ಬಂದ ಮೇಲಂತೂ ಜನಸಾಮಾನ್ಯರಿಗೆ ತುಂಬ ತೊಂದರೆಯಾಗಿದ್ದು, ಜನಸಾಮಾನ್ಯರು ಬದುಕೋದೇ ಕಷ್ಟವಾಗಿದೆ. ಒಬ್ಬ ರೈತ ಕೊಬ್ಬರಿ ಬೆಳೆ ಬೆಳೆಯಲು 16,000 ರೂಪಾಯಿ ಖರ್ಚು ತಗಲಿದ್ದು, ಅದೇ 11,000 ರೂಪಾಯಿ ಕೊಬ್ಬರಿ ಬೆಲೆ ಇದೆ. ನಫೆಡ್ ಕೇಂದ್ರವನ್ನು 365 ದಿನವೂ ತೆಗೆದಿರಬೇಕು. ಈ ಕೆಲಸವನ್ನು ಸರ್ಕಾರ ಮಾಡಬೇಕು ಎಂದರು. ಇಲ್ಲವಾದಲ್ಲಿ ಮುಂಬರುವ ದಿನಗಳಲ್ಲಿ ಜಿಲ್ಲೆಯಾದ್ಯಂತ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುವುದು ಎಂದು ಎಚ್ಚರಿಸಿದರು. ಈ ಪ್ರತಿಭಟನೆಯಲ್ಲಿ ನಗರಸಭೆ ಮಾಜಿ ಅಧ್ಯಕ್ಷ ಸ್ವಲ್ಪ ಗಣೇಶ್, ಯಗಜಿಕಟ್ಟೆ ರಾಘವ, ರೇಣುಕಾ ಪ್ರಸಾದ್, ಶಶಿಭೂಷಣ್, ನಿಜಗುಣ ಹೋರಾಟ ಸಮಿತಿಯ ಸದಸ್ಯರುಗಳು ಭಾಗವಹಿಸಿದ್ದರು. ವರದಿ ಆನಂದ ತಿಪಟೂರು. ರೇಟ್ ಸಿಗ್ತಿರಲಿಲ್ಲ, ಇಲ್ಲಿ ರೈತರು ಬೆಳೆದಿರೋ ಮಾಲ್ಗಳಿಗೆ ಮಾತ್ರ ನೀವು ಯಾಕೆ ರೇಟ್ ಕೊಡ್ತಾ ಇಲ್ಲ? ಇವತ್ತು ಅದು ಪ್ರಶ್ನೆ ಎಲ್ಲರೂ ಕೇಳ್ತಾ ಇರೋದು. ರೈತ ಯಾರು ಸಬ್ಸಿಡಿನೂ ಬೇಡ, ಲೋನು ಬೇಡ, ಏನು ಬೇಡ ಅಂತಾನೆ. ಅವ್ನು ಕೇಳೋದು ಅಚ್ಚುಕಟ್ಟಾಗಿ ಕರೆಂಟ್ ಕೊಡ್ರಿ, ಅದಕ್ಕೆ ದುಡ್ಡು ಕೊಡ್ತೀವಿ. ಅಚ್ಚುಕಟ್ಟಾಗಿ ನಾವು ಬೆಳೆದ ಬೆಳೆಗೆ ಬೆಲೆ ಕೊಡ್ರಿ, ನಿಮ್ಗೆ ಸಾಲ ಕೊಡ್ತೀವಿ ನಾವು ಅಂತಾರೆ. ನಾವೆಲ್ಲ ತಿಳ್ಕೋಬೇಕು, ಅನಾದಿ ಕಾಲದಿಂದಲೂ ಎಲ್ಲಾ ಸರ್ಕಾರಗಳು ನಡೀತಿದ್ದು ರೈತ ಕೊಡ್ತಿದ್ದ ಟ್ಯಾಕ್ಸ್ ಇಂದ. ಯಾವುದೇ ಬೇರೆ ಟ್ಯಾಕ್ಸ್ ಇರ್ಲಿಲ್ಲ ಅವಾಗ. ಇವಾಗ ನಿಮ್ಗೆ ಎಕ್ಸೈಸ್ ಟ್ಯಾಕ್ಸ್, ಇನ್ನೊಂದು ಟ್ಯಾಕ್ಸ್ ಈಗ ಕಾಣಿಸ್ತಾ ಇದೆ. ಅವತ್ತು ಯಾವ ಕಾಲದಿಂದನೂ ರೈತರ ಆದಾಯದಿಂದಲೇ ಸರ್ಕಾರಗಳು ನಡೀತಿತ್ತು. ಯಾವ ರೈತನ ಸಾಲ ಕೇಳ್ತಿರ್ಲಿಲ್ಲ. ಇವತ್ತು ನೀವೇನ್ ಮಾಡಿದೀರ? ಅವ್ರನ್ನ ಬೀದಿಗೆ ಬಂದು ನಿಮ್ಮ ಹತ್ರ ಭಿಕ್ಷೆ ಕೇಳಂಗ್ ಮಾಡ್ಕೊಂಡಿದೀರ ಅವ್ರನ್ನೆಲ್ಲ. ರೈತನ ಕಷ್ಟಗಳನ್ನ ಯಾರು ಅರ್ಥ ಮಾಡ್ಕೊಂತ ಇಲ್ಲ ಇವತ್ತು. ಯಾಕೆ ತಿಪ್ಟೂರ್ಗೆ ನಮ್ಗೆ ಕೊಬ್ಬರಿದು ಅಷ್ಟೊಂದು ಇಂಪಾರ್ಟೆಂಟ್ ಅಂದ್ರೆ, ತಿಪ್ಟೂರ್ ಅಂದ್ರೆ ತೆಂಗಿನಕಾಯಿ, ತಿಪ್ಟೂರ್ ಅಂದ್ರೆ ಕೊಬ್ಬರಿ. ಎರಡೇ ಮಾತಾಡೋದು ಜನ. ತಿಪ್ಟೂರ್ ಅಂದ್ರೆ ಕಾಯ್ದವ್ರು ಬಿಡ್ರಿ, ತೆಂಗಿನಕಾಯಿನವ್ರು ಅಂತಾರೆ. ಇಂಥದಂದ್ರೆ ಇಲ್ಲಿ ಬೇರೆ ಬೆಳೆಗಿಂತ ಜಾಸ್ತಿ ನಾವೆಲ್ಲ ಬೆಳೆಯೋದು ತೆಂಗನ್ನ. ಅದರಿಂದ ಬರೋ ಆದಾಯದಲ್ಲೇ ಬದುಕ್ತಾ ಇರೋದು ಈ ಜನ ಯಾವತ್ ಕಾಲದಲ್ಲೂ. ಆ ಕೊಬ್ಬರಿ, ಆ ಕಾಯಿ ತಿಪ್ಟೂರೊಳಗೆ ಬಂದ್ರೇನೆ ತಿಪ್ಟೂರ್ ಅಂಗಡಿಗಳಲ್ಲೆಲ್ಲ ಲವಲವಿಕೆ. ಆ ಚಿನ್ನ ಬೆಳೆ ಅಂಗಡಿ ಇರ್ಲಿ, ಕಡಲೆಪುರಿ ಅಂಗಡಿ ಇರ್ಲಿ, ಬಟ್ಟೆ ಅಂಗಡಿ ಇರ್ಲಿ, ತರಕಾರಿ ಅಂಗಡಿ ಇರ್ಲಿ, ಹಣ್ಣಿನ ಅಂಗಡಿ ಇರ್ಲಿ, ಕೊನೆ ಎಣ್ಣೆ ಅಂಗಡಿ ಇರ್ಲಿ, ಎಲ್ಲರಿಗೂ ಆಡೋದು ಕೊಬ್ಬರಿ ಬಂದ್ರೆ ಮೂಲ ಅದು. ಅದಕ್ಕೆ ಬರ್ಬೇಕು ಅಂದ್ರೆ ರೈತನಿಗೆ ಅವನಿಗೆ ಆದ ಒಂದಷ್ಟು ಬೆಲೆ ಇರ್ಬೇಕು. ಅದಕ್ಕೆ ಬೆಲೆ ಇಲ್ಲ ಅಂದ್ರೆ ಎಲ್ಲಿಗೆ ತರ್ತಾನೆ ಅವನು? ಬರಲ್ಲ. ನಾಳೆ ಜಾಸ್ತಿ ಆಗುತ್ತಾ, ನಾಡು ಜಾಸ್ತಿ ಆಗುತ್ತಂತ ಮನೆಯಲ್ಲಿ ಕೊಬ್ಬರಿನ ಅಟ್ಟಿಗೆ ಕುತ್ಕೊಂತಾನೆ. ಅಲ್ಲಿ ಅದೇನಾಗುತ್ತೆ, ಹಸಿ ಏನಿಗೆ ಮಳೆ ನಿರಂತರವಾದ ವರ್ಷದ ಪೂರ ಮಳೆ ಆಗಿದ್ದರಿಂದ ಆರ್ವಸಿ ಎಲ್ಲಾ ಕೊಬ್ಬರಿಲೂ ಇದೆ. ಬಿಸಿಲು ಬರ್ತಿದ್ರೆ ಅವನೇನ್ ಮಾಡ್ತಾನೆ? ಹೋಗ್ಲಿ, ಅದನ್ನ ತಂದು ಒಂದಷ್ಟು ದಿವಸ ಇಟ್ಟು ಕಾಯೋದಕ್ಕೆ 10 ವರ್ಷಗಳಿಂದ ನಿಮ್ಮನ್ನ ಕೇಳ್ತಾ ಇದೀವಿ. ತಾಲೂಕಲ್ಲಿ ಒಂದೆರಡು ಕೋಲ್ಡ್ ಸ್ಟೋರೇಜ್ ದೊಡ್ಡ ದೊಡ್ಡ ಮಾಡಿ ಅಂತ. ಎಲ್ಲಿ ಮಾಡಿದಿರಿ? ಕೋಲ್ಡ್ ಸ್ಟೋರೇಜ್ಗಳಾಗಿದ್ರೆ ರೇಟ್ ಇಳಿದಾಗ ರೈತ ಮಾಲ್ನ ತಗೊಂಡೋಗಿ ಸ್ಟೋರೇಜ್ ಅಲ್ಲಿ ಇಟ್ಬಿಟ್ಟು APMC ಅವ್ರ ಹತ್ರ ಸಾಲ ತಗೊಂಡು ಆಮೇಲೆ ರೇಟ್ ಬಂದಾಗ ಮಾಲ್ನ ಮಾರಿ ಅವ್ರು ಸಾಲ ತೀರಿಸ್ತಿದ್ರು. ನೀವು ಕೋಲ್ಡ್ ಸ್ಟೋರೇಜ್ ನೋಟಿಸ್ ಕೊಟ್ಟು ಎದುರ್ಸಕ್ ಹೋಗೋದು ಈ ಕೆಲಸ ಇವ್ದು ಹೊಸದೇನಲ್ಲ. ನಮ್ಮ ಮಂತ್ರಿದು ಅವ್ನು ಮಾಡಲಿ. ಅದಕ್ಕೆ ಜನ ಹತ್ತಿರದಲ್ಲಿ ಉತ್ತರ ಕೊಡೋಕೆ ರೆಡಿ ಆಗಿದ್ದಾರೆ. ಉತ್ತರ ಕೊಡ್ತಾರೆ, ಅವತ್ತು ಮಾತಾಡೋಣ. ಆ ದಿನ ಬರಲಿ ಅಂತ ನಾನು ಆಶಿಸ್ತಾ ಇವತ್ತು ಬಂದು ಶಾಂತಿಯುತವಾಗಿ ನಾವು ಮುಗಿಸ್ತೀವಿ. ಧನ್ಯವಾದ. ಈಗ 12 ಗಂಟೆಗೆಲ್ಲ ಸೇರ್ತೀರಾ? ಎಲ್ಲ ಬರ್ತಾರೆ, ಎಲ್ಲ ಕಡೆ. ಇವರು ಏನೋ